ಕಾರ್ಕಳ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಭಾಜಕ ವೃಂದ ಕಾರ್ಕಳ ಮತ್ತು ಹರಿಕಥಾ ಪರಿಷತ್ ಮಂಗಳೂರು ಇದರ ಸಹಯೋಗದೊಂದಿಗೆ 19 ರಿಂದ 25ರವರೆಗೆ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಭಾಗವತ ಹರಿಕಥಾ ಸಪ್ತಾಹ ನಡೆಯಲಿದೆ ಎಂದು ವೈ ಅನಂತ ಪದ್ಮನಾಭ ಭಟ್ ಹೇಳಿದರು. ಅವರು ಕಾರ್ಕಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದರು. ನಾವು ಭಾಗವತ ಹರಿಕಥಾ ಸಪ್ತಾಹವನ್ನ ನಡೆಸಲಿದ್ದೇವೆ. ಇದರ ಉದ್ದೇಶ ನಮ್ಮ ಪುರಾಣ ಇತಿಹಾಸಗಳ ಬಗ್ಗೆ ನಮ್ಮ ಮುಂದಿನ ಪೀಳಿಗೆಗೆ ಅರಿವನ್ನ ಮೂಡಿಸುವುದೇ ಉದ್ದೇಶವಾಗಿದೆ. ನಾವು ಈ ಸಂದರ್ಭದಲ್ಲಿ 15 ವರ್ಷದ ಮಕ್ಕಳಿಗೆ ಸಪ್ತಾಹದಲ್ಲಿ ಸ್ಪರ್ಧೆಯನ್ನ ಇಟ್ಟುಕೊಂಡಿದ್ದೇವೆ ಎಂದು ಹೇಳಿದರು. ಭಾಗವತಕ್ಕೆ ಸಂಬಂಧಪಟ್ಟಂತಹ ಭಾಗವತದ ಕಥೆಗಳನ್ನು ಆರಿಸಿಕೊಂಡು ನಾವು 7 ದಿವಸಗಳ ಕಾಲ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಜನವರಿ 19 ರಿಂದ ಜನವರಿ 25ರವರೆಗೆ ಬೇರೆ ಬೇರೆ ದಾಸರುಗಳು ಬಂದು ಆ ಹರಿಕಥೆಯನ್ನು ನಡೆಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ಪುರಾಣ ಗ್ರಂಥಗಳ ಬಗ್ಗೆ ಇನ್ನು ಮುಂದಿನ ಪೀಳಿಗೆಗೆ ಅರಿವನ್ನು ಮೂಡಿಸುವಂತಹ ಒಂದು ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಕಥಾ ಭಾಗವನ್ನು ನಾವು ಆರಿಸಿಕೊಂಡು ಮಾಡ್ತಾ ಇದ್ದೇವೆ. ಮಹಾಭಾರತವನ್ನು, ರಾಮಾಯಣವನ್ನು ತಿರುಚಿ ಪರಿಚಿ ಅದನ್ನು ಏನೇನೋ ಮಾಡಿ ಅದನ್ನು ಪ್ರಸ್ತುತಪಡಿಸುವಂತಹ ಒಂದು ವರ್ಗ ಇದೆ. ಆದರೆ ಮೂಲ ಪ್ರತಿ ಏನು, ಮೂಲ ಕೃತಿ ಏನು, ಆ ಮೂಲ ತತ್ವಗಳೇನು, ಅದು ಇನ್ನು ಮುಂದಿನ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಶರತ್ ಉಪಾಧ್ಯಾಯ ಮತ್ತು ಸುದರ್ಶನ್ ಕುಂಜಿತಾಯ ಮೊದಲಾದವರು ಉಪಸ್ಥಿತರಿದ್ದರು.